ಇನ್ನು ಕೆಲವು ಪ್ರಶ್ನೆಗಳಿವೆ ಸರ್, ಹೇಳಿ. ಚುಟುಕಾಗಿ ಉತ್ತರಿಸಬೇಕು ನೀವು. Yes. ಪುತ್ತೂರಿಗೆ ನೀವು ಎಷ್ಟು ಕೋಟಿ ಅನುದಾನ ತಂದಿದ್ದೀರಿ? ಮೊದಲನೇ ವರ್ಷ 1476 ಕೋಟಿ ರೂಪಾಯಿ ತಂದಿದೆ. ಈ ವರ್ಷ ಈ ವರ್ಷ ಸುಮಾರು ಈಗಲೇ 120 ಕೋಟಿವರೆಗೆ ಅನುದಾನಗಳು ಬಂದಿದೆ. ಎಲ್ಲ ಲಿಸ್ಟನ್ನು ನಿಮಗೆ ಒಂದು 21 ತಿಂಗಳೊಳಗೆ ಕೊಡೋದು. ಇನ್ನೂ ಅನುದಾನಗಳು ಬರ್ತಾ ಇದೆ. ಒಂದು 120 ಕೋಟಿಯಷ್ಟು ದುಡ್ಡು ಈಗ ಅದೇನು ಈ ಸಲ ಕಮ್ಮಿ ಆದ್ದು? ಕಳೆದ ಸಲ ನಮಗೆ ಬಂದಿರುವಂಥದ್ದು ಮೇಜರ್ 1010 ಕೋಟಿ ರೂಪಾಯಿ ಇರುವಂಥದ್ದು ನಮಗೆ ಕುಡಿಯೋ ನೀರುವಂಥದ್ದು. ಬಾಕಿದ್ದು ಪ್ರತಿ ವರ್ಷ ಬರುವಂಥದ್ದು ಇಷ್ಟೇ ಬರುವಂಥದ್ದು. ಅಂದರೆ 1000 ಕೋಟಿಯಿಂದ ಬರಬೇಕಾದ್ರೆ ಈ ಸಲ ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ಬರ್ತದೆ. ಈ ವರ್ಷದ ಅನುದಾನಗಳು ಈಗ ಚಾರ್ಟರ್ ನಿಮಗೆ ಕೊಡುವಂಥ ಕೆಲಸ ಮಾಡಿ ಎಲ್ಲ ಬಂದ ನಂತರ ಈಗ ಬಿಡುಗಡೆಗೆ ಅನುದಾನ ಆಗ್ತಾ ಇದೆ. ಆದ ಕೂಡಲೇ ಮುಂದಿನ 1-2 ತಿಂಗಳಲ್ಲಿ ಕೊಡ್ತೀವಿ ಕೆಲಸ. ನೀವು 4 ಕೋಟಿ ಖರ್ಚು ಮಾಡಿ ವಸ್ತ್ರದಾನ ಮಾಡುವ ಅಗತ್ಯ ಏನಿತ್ತು? ಅದು ಬಡವರ ಒಂದು ಪ್ರೀತಿ ವಿಶ್ವಾಸಕ್ಕಾಗಿ ಭಾರಿ ವರ್ಷದಿಂದ ನಾನು ಮಾಡಿಕೊಂಡು ಬಂದಿರುವಂಥದ್ದು. ನನಗೆ ಎಲ್ಲಿವರೆಗೆ ದೇವರು ಶಕ್ತಿ ಕೊಡ್ತಾನೆ ಅದನ್ನು ನಡೆಸಲಿಕ್ಕೆ, ಅಲ್ಲಿವರೆಗೆ ನಾನು ಅದನ್ನು ಮಾಡಿಸ್ಕೊಂಡು ಹೋಗ್ತೇನೆ. ಅಶೋಕ್ ರೈಗೆ ಕೋಪ ಬರುವುದು ಬೇಗ ಅಂತೆ, ಹೌದಾ? ಇಲ್ಲ, ಬರೀ ಕೋಪನೇ ಬರೋದಿಲ್ಲ. ನಿಮ್ಮ ಹತ್ರ ಯಾವತ್ತಾದ್ರೂ ಕೋಪ ಮಾಡಿದ್ದೀನಿ ನಾನು? ಯಾವತ್ತು ಕೋಪನೇ ಬರೋದಿಲ್ಲ, ನಗ್ತಾ ಇರುದು. ನಾನು ಮನೆಗೆ ಹೋಗ್ಲಿ ಸಿಗ್ಲಿ ಕೋಪ ಬರೋದಿದ್ರೆ 400-500 ಜನ ಬರುವಾಗ ನನಗೆ ಕೋಪ ಬರಬೇಕಿತ್ತು. ಒಬ್ಬರ ಹತ್ರ ಕೇಳಿ ಕೋಪದಲ್ಲಿ ಮಾತಾಡಿದ್ದೇನೆ. ನನ್ನ PA ಅಧಿಕಾರಿಗಳಿಗೆ ಕೋಪದಿಂದ ಮಾಡ್ತೇನೆ. ಕೆಲಸ ಆಗದೇ ಇದ್ರೆ ನಾನು ತಪ್ಪಾದ್ರೆ ಖಂಡಿತ ಕೋಪದಿಂದ ಮಾತಾಡಿ. ಇಲ್ಲದ್ರೆ ಯಾವತ್ತೂ ಕೂಡ ಅವರು 10 ಸಲ ಬಡವರು ಬಂದು ಅವ್ರಿಗೆ ಅರ್ಥ ಆಗದಿದ್ರೆ ಕೇಳಿದ್ರು ನಾನು ಕೋಪದಲ್ಲಿ ಮಾತಾಡುದಿಲ್ಲ. ನಿಮ್ಮ ಬಗ್ಗೆ ನೆಗೆಟಿವ್ ಸುದ್ದಿಗಳು ಬಂದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಆಗ ನಿಮಗೆ ಕೋಪ ಬರ್ತದೆ ಸಿಕ್ಕಾಪಟ್ಟೆ ಅಂತ ಇರ್ತದೆ? ಖಂಡಿತ ಬರುದಿಲ್ಲ. ನೋಡಿ, ಕೆಲವು ಸಲ ನೋವು ಆಗ್ತದೆ. ನಾನು ದುಡ್ಡು ಮಾಡಲಿಕ್ಕೆ ರಾಜ್ಯಕ್ಕೆ ಬಂದವರಲ್ಲ. ನಾನು ದುಡ್ಡು ಖರ್ಚು ಮಾಡಿ ನಾನು ಕೆಲಸ ಮಾಡ್ತಾ ಇರೋದು. ಆದರೂ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಕೆಲವರು, ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ಅಂತ. ಈಗ ಕೆಲವರು ನನ್ನ ಬಗ್ಗೆ 1-2-3 ಜನ ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರೆಯೋರು ಇರ್ಬೋದು. ಅವರ ಮುಖವನ್ನು ನೋಡಲಿಲ್ಲ ಸ್ವಾಮಿ ನಾನು. ಅವರಿಗೆ ಯಾವತ್ತೂ ಅನ್ಯಾಯ ಮಾಡಲಿಲ್ಲ. ಆದರೂ ನನ್ನ ಬಗ್ಗೆ ಯಾಕೆ ಬರೀತಾರೆ? ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಾ? ಅಲ್ಲಿ ನಾನು ಅವರಿಗೆ ಒಮ್ಮೆ ಪ್ರಯತ್ನ ಮಾಡ್ತೀನಿ, ಫೋನಲ್ಲಿ ಮಾತಾಡಿ, ಅಣ್ಣ ನಿನಗೆ ನಾನು ಏನು ತೊಂದರೆ ಮಾಡಿದ್ದೇನೆ, ನಾನು ತಪ್ಪಾದರೆ ಸರಿ ಮಾಡ್ಕೊಳ್ತೀನಿ. ನಾನು ಯಾವತ್ತೂ ಕೂಡ ಅವರಿಗೆ ತಪ್ಪಾಗಿ ಬೈಯುವಂಥದ್ದು ಕಲ್ಲ. ಮತ್ತೆ ನಮ್ಮ ಅಭಿಮಾನಿಗಳೆಲ್ಲ ಇರ್ತಾರೆ, ಈ ಕೆಲಸ ಮಾಡಿದವರು ನಮ್ಮ ಜೊತೆಯಲ್ಲಿದ್ದವರು, ಅವರು ಇದನ್ನು ಓದಿ ಅವರ ವಿಚಾರವಾಗಿ ಅವರ ಮೇಲೆ ರೇಗಿ ಬಿಡ್ತಾರೆ ಹೊರತು ನಾನು ಯಾರ ಹತ್ರನು ಕೋಪ ಮಾಡಿ ಏನು ಪ್ರಯೋಜನ? ನಮ್ಮ ಆರೋಗ್ಯವನ್ನು ಹಾಳು ಮಾಡಬೇಕಷ್ಟು ಹೊರತು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬರನ್ನು ಪ್ರೀತಿಯಿಂದ ನೋಡಿದ್ರೆ ಪ್ರೀತಿಯನ್ನು ಗಳಿಸಬಹುದು. ನೀವು ಸ್ವಂತ ಖರ್ಚಿನಲ್ಲಿ ನಿವೇಶನ ಕೊಡಿಸ್ತೀನಿ ಬಡವರಿಗೆ ಅಂತ ಹೇಳಿದಿರಿ, ಅದು ಆಗ್ತಾ ಉಂಟಾ? ನೋಡಿ, 75 ಲಕ್ಷ ರೂಪಾಯಿ ಕೊಟ್ಟು 8 ಎಕರೆ ಜಾಗವನ್ನು ಖರೀದಿ ಮಾಡಿದ್ದೀನಿ. ಲೆವೆಲ್ ಮಾಡುವಂಥ ಕೆಲಸಗಳಾಗಿದೆ. ಸೊ 186ರಿಂದ 200 ಸೈಟುಗಳು ರೆಡಿ ಆಗ್ತಾ ಇದೆ. ಬಡವರಿಗೆ ಯಾರು ಗಂಡನನ್ನು ಕಳ್ಕೊಂಡು 2 ಹೆಣ್ಣು ಮಕ್ಕಳನ್ನು ನೋಡಿಕೊಂಡು ಬಾಡಿಗೆ ಮನೆಯಲ್ಲಿದ್ದಾರೆ ಅವರ ಲೀಸ್ಟನ್ನು ಮಾಡಿದ್ದೀವಿ. ಅದರಲ್ಲಿ ಮನೆ ಕೂಡ ಕಟ್ಟಿಕೊಡ್ಬೇಕಂತ ಒಂದು ಆಸೆ ಇದೆ. ಅದು ಮಾಡಿದರೆ ಆ ಕೆಲಸವನ್ನು ಮುಂದಿನ 1 ವರ್ಷದಲ್ಲಿ ಪೂರೈಸ್ತೀವಿ. ವಾರದಲ್ಲಿ 3 ದಿವಸ ನೀವು ಬೆಂಗಳೂರಲ್ಲೇ ಇರ್ತೀರಿ, ಹೌದಾ? ಇದು ಇರಬೇಕಾಗ್ತದೆ. ಅನುದಾನಗಳನ್ನು ತರಬೇಕಿದ್ರೆ 1 ದಿವಸ ನಮಗೆ ಕಮಿಟಿ ಮೀಟಿಂಗ್ ಇರ್ತದೆ. 2 ದಿವಸ ಈ ಅನುದಾನಗಳೆಲ್ಲ ಬರಬೇಕಿದ್ರೆ ನೀವು ಆ ಕಡೆಯಿಂದ ಕೇಳ್ತೀರಿ ನೀವು ದುಡ್ಡು ಎಷ್ಟು ಬಂತು ಅಂತ, ಈ ಕಡೆಯಿಂದ ಕೇಳ್ತೀರಿ ಬ್ಯಾಂಗ್ಳೂರಲ್ಲಿ ಇರಬೇಕಂತ, ಪುತ್ತೂರಲ್ಲಿ ಇದ್ರೆ ಅಲ್ಲಿ ದುಡ್ಡು ಸಿಗ್ತದ, ಅದನ್ನು ಫಾಲೋ ಅಪ್ ಮಾಡಿ ತರಬೇಕು. ಅದಕ್ಕಾಗಿ ಅದು ಇರುವ ಅವಶ್ಯಕತೆ ಇದೆ. ಆದ್ರಿಂದ ಮಾತ್ರ ಅಭಿವೃದ್ಧಿಗಳನ್ನು ಮಾಡಬೇಕು. ಮೆಡಿಕಲ್ ಕಾಲೇಜ ನೀವು ಎಲ್ಲ ಹೇಳಿದ್ದು ನಾವು ಹೇಳಿದ್ದನ್ನೆಲ್ಲ ಮಾಡಬೇಕು. ನೀವು ಕೋಟಿ ಖರ್ಚು ಮಾಡಿ ಮನೆ ನಿರ್ಮಿಸ್ತಾ ಇದ್ದೀರಿ, ಹೌದಾ? ಕೋಟಿ ಖರ್ಚು ಮಾಡಿ ನಾನು ಈ ವಿಚಾರವನ್ನು ನಾನು ಮೊದಲೇ ಹೇಳಿದ್ದೀನಿ. ನಾನು ಶಾಸಕನಾಗುವ ಮೊದಲೇ ಇದನ್ನು ಮಾಧ್ಯಮದವ್ರ ಹತ್ರ ಹೇಳಿದೆ. ಯಾಕಂತ ಹೇಳಿದ್ರೆ ಇನ್ನು ಅಶೋಕ್ ರೈಗಳು ದುಡ್ಡು ಮಾಡಿದ್ರು ಮಾರ್ರೆ ದೊಡ್ಡ ಮನೆ ಕಟ್ಟಿದ್ರು ಅಂತ ಹೇಳುದು ಬೇಡ. ನಾನು MLA ಸೀಟು ಆಗೋ ಮೊದಲೇ ನಾನು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದೀನಿ. ಈಗ ಅದು ಕೊನೆಯ ಹಂತದಲ್ಲಿ ಮುಗೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಮುಗಿಬಹುದು. ದೊಡ್ಡ ಮನೆಯನ್ನು ಕಟ್ತಾ ಇದ್ದೇನೆ. ಯಾಕಂದ್ರೆ ಒಂದು ಮನೆ ಬೇಕು ನನಗೆ. ಕುಟುಂಬ, ನನ್ನ ಮಕ್ಕಳು ಎಲ್ಲ ಕೇಳ್ತಾರೆ ಮನೆ ಬೇಕು ಪಪ್ಪ ಮನೆ ಕಟ್ಟಿ ಅಂತ. ಕಟ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ಕರಿತೇನೆ. 224 ಸದಸ್ಯರಿರುವ ವಿಧಾನಸಭೆ, ಅದರಲ್ಲಿ ತುಳು ಮಾತಾಡುವರು ಒಂದು 10ರಿಂದ 12 ಜನ. ಅವರ ಮಧ್ಯೆ ನಿಂತು ನೀವು ತುಳುವಿನ ಬಗ್ಗೆ ತುಳುವಿನಲ್ಲಿ ಮಾತಾಡಿದ್ದೀರಿ. ಈ ಧೈರ್ಯ ಹೇಗೆ ಬಂತು? ತುಳು ನನ್ನ ಅಪ್ಪೆ ಭಾಷೆ ಅಂತ ಹೇಳ್ತಾರೆ. ಅಪ್ಪೆ ಭಾಷೆ ಅವೆಲ್ಲ ಹಕ್ಕದ ಭಾಷೆ ಅಂತ ಹೇಳ್ತೀವಿ. ಅದನ್ನು ಯಾವಾಗಲೂ ಬಿಡ್ಲಿಕ್ಕಿಲ್ಲ. ನಾನು ಫಸ್ಟಿಗೆ ಹೋಗಿ ನನ್ನ ಫಸ್ಟ್ ದಿವಸ ನಾನು ವಿಧಾನಸಭೆಗೆ ಎಂಟ್ರಿ ಆದ್ರಿಂದ ನಾನು 12 ದಿವಸನೂ ಮಾತಾಡಿದ್ದೀನಿ. ಅದರಲ್ಲಿ ನನ್ನ ಪ್ರಶ್ನೆ ತುಳುವಿನ ಬಗ್ಗೆ. ಆನಂತರ ನಾನು ಕೇಳಿರುವಂತದ್ದು ಈ ಅಕ್ರಮ ಸಕ್ರಮ ಇದು ನಮ್ಮ ಸರ್ಕಾರಿ ಜಾಗದಲ್ಲಿರುವಂತ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಇದನ್ನು ಸಕ್ರಮ ಮಾಡಬೇಕು ಅಂತ ನನ್ನ 2ನೇ ಪ್ರಶ್ನೆ. ನನ್ನ ಮೊದಲಿಂದ ಇತ್ತಿದ್ದು. ಇವತ್ತು ಮೊನ್ನೆ ನಾನು MLA ಆಗೋಲ್ಲ, ಮೊದಲಿಂದ ನನ್ನ ಕನಸುಗಳಿತ್ತು. ಯಾಕೆ ಮಾತಾಡುವುದಿಲ್ಲ ಅಂತ ಹೇಳುದು, ತುಳುವಿನ ಬಗ್ಗೆ ಹಠವನ್ನು ಹಿಡಿದಿದ್ದೀನಿ. ನಮ್ಮ ಎಲ್ಲ ಜಾತಿ ಧರ್ಮದವರ ಭಾಷೆ ಅದನ್ನು ಮಾಡಿ ತಿಳಿಸ್ತೀನಿ.
ಈಗ ನೀವು ಮೊನ್ನೆ ರೇಂಜ್ ರೋವರ್ ಕಾರ್ ತೆಗ್ದಿದ್ದೀರಿ, ನೀವು ಮೊದಲು ತೆಗ್ದ ವಾಹನ ಯಾವುದು? ಆಗ ಹೇಗಿತ್ತು ನಿಮ್ಮ ಇದು ಇದು ಆ ಭಾವನೆ? ನೋಡಿ, ಮೊದಲು ನನ್ನ ಹತ್ರ ನಾನು ಎಲ್ಲ ಕಾರುಗಳನ್ನು ಓಡಿಸಿದ್ದೀನಿ. ನನ್ನ ಹತ್ರ ಎಲ್ಲ ಕಾರುಗಳು ಇದೆ. ನನ್ನ ಹತ್ರ ಫಾರ್ಚುನರ್ 2 ಇದೆ, ಆಡಿ ಇದೆ, ಮತ್ತು ಇನೋವಾಗಳು ಇದೆ. ನನ್ನ ಹತ್ರ ತುಂಬ ಕಾರುಗಳಿದೆ. ಈಗ ಮೊನ್ನೆ ರೇಂಜ್ ರೋವರ್ ಬುಕ್ ಮಾಡಿ 8 ತಿಂಗಳಾಯಿತು, ಮೊನ್ನೆ ಬಂದಿದೆ. ಅಂದರೆ ನಮಗೆ ಇಲ್ಲದಿದ್ದರೆ ಈ ಕಾರು ತೆಗೆದಿದ್ದರೆ ತುಂಬ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ನೀವು ಕಾರ್ ಆದರೆ ನಮಗೆ ಟ್ಯಾಕ್ಸ್ ಕಟ್ಟುವುದು ಸ್ವಲ್ಪ ಅದರ ಡಿಪ್ರಿಷಿಯೇಷನ್ ಎಲ್ಲ ಸಿಗ್ತದೆ. ಅದಕ್ಕಾಗಿ ನಾವು ಕಾರುಗಳನ್ನು ತೆಗಿತಾ ಇರಬೇಕಾಗ್ತದೆ. ಕಾರ್ ತೆಗ್ದು ಅಲ್ಲ, ಫಸ್ಟ್ ವಾಹನ ತೆಗ್ದದ್ದು ಯಾವುದು? ಫಸ್ಟ್ ನನ್ನ ಹತ್ರ ನಾನು ತೆಗ್ದಿರುವಂಥದ್ದು ಈ TVS ಅಂತ ಒಂದು ಇತ್ತು, ಚಿಕ್ಕದು, ಗೇರೆಲ್ಲ ಇಲ್ಲದ್ದು 2 ವೀಲರ್. ಅದನ್ನು ತೆಗ್ದದ್ದು ನಾನು ಕಾಲೇಜಿಗೆ ಹೋಗುವ ನಂತರಾಗ TVS ಅನ್ನು ಮೊಪೆಡ್ ಇತ್ತು. ಆನಂತರ ಸ್ಪಾರ್ಕ್ ಅಂತ ಒಂದು ಬಂತು ನೋಡಿ, 2 ಗೇರ್ ಬಂದದ್ದು. ಅದರಲ್ಲೆಲ್ಲ ಹೋಗಿ ಸೈಕಲ್. ಫಸ್ಟ್ ನನ್ನ ಖರೀದಿ ಮಾಡಿದ ವಾಹನ ಅಂತ ಹೇಳಿದ್ರೆ ಸೈಕಲ್, ಆನಂತರ ಮೊಪೆಡ್, ಆನಂತರ ಸ್ಪಾರ್ಕ್. ಕಾರಲ್ಲಿ ನಾನು ತಗೊಂಡಿರುವಂಥದ್ದು 118 ಅಂತ, ಪ್ರೀಮಿಯರ್ 118 ಅಂತ ಮೊದಲು ಸೆಕೆಂಡ್ ಹ್ಯಾಂಡ್, ಎಲ್ಲ ಹೊಸತಲ್ಲ, ಎಲ್ಲ ಸೆಕೆಂಡ್ ಹ್ಯಾಂಡ್. ಆ 118 ತಗೊಂಡು, ಆನಂತರ ಮಾರುತಿ 800, ಅನಂತರ ಲ್ಯಾನ್ಸರು, ಅನಂತರ ಈ ಮೊಪೆಡ್ ತೆಗಿಲಿಕ್ಕೆ ಯಾರು ನಿಮ್ಮ ಹಣದಿಂದ ತಗೊಂಡ್ರಲ್ಲ ಮನೆಯವರ ಹಣದಿಂದ? ಆಕೆ 6,000 ರೂಪಾಯಿ ಇತ್ತು, ಲೋನ್ ಮಾಡಿ ತಗೊಂಡಿದ್ದೀನಿ. ಆಗ ಅಲ್ಲಿ ಮೈಸೂರಲ್ಲಿ ಇರುವಾಗ ನಾನು ಅದಕ್ಕೆ ಲೈನ್ ಸೇಲ್ಸ್ ಹೋಗ್ಲಿಕ್ಕೂ ಅದು ಆಗ್ತಿತ್ತು. ಆ ಮೊಪೆಡಲ್ಲಿ ನೀವು ಜ್ಯೂಸ್ಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಡೆಲಿವರಿ ಕೊಡ್ಲಿಕ್ಕೆ ಆಗ್ತಿತ್ತು. ಅದಕ್ಕೆ ಅದನ್ನು ಇಟ್ಕೊಂಡು ಅನಂತರ ಸ್ಪಾರ್ಕಲ್ಲಿ ಹೋಗ್ತದೆ. ಈ ಬಿಸ್ನೆಸ್ ಮಾಡುವವರಿಗೆ ನೀವು ಒಬ್ಬ ಉದ್ಯಮಿಯಾಗಿ ಸ್ಕಿಲ್ ಇಂಪಾರ್ಟೆಂಟ್, ಬಂಡವಾಳ ಇಂಪಾರ್ಟೆಂಟ್? ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಬಂಡವಾಳ ನೀವು ಬ್ಯಾಂಕಿನಿಂದ ಅದನ್ನು ತಗೊಳ್ಬೋದು ಇಫ್ ಯು ಹ್ಯಾವ್ ಸ್ಕಿಲ್ ಇಲ್ಲದ್ರೆ ಬಂಡವಾಳ ಹಾಕಿದ್ರೆ ಅದು ವೇಸ್ಟ್. ಈಗ ಬಹಳಷ್ಟು ಯುವಕರು ನಮ್ಮಲ್ಲಿ ಹಣ ಇಲ್ಲ, ಏನಾದ್ರು ಮಾಡಬೇಕು, ಹಣ ಇಲ್ಲ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ನಾನು ಅವರಿಗೆ ಹೇಳುವಂಥದ್ದು, ನೀವು ಫಸ್ಟ್ ಟ್ರೈನಿಂಗ್ ತಗೊಳ್ಳಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ. ನಿಮ್ಮ ಯಾವ ಫೀಲ್ಡ್ ಅಲ್ಲಿ ಹೋಗ್ತೀರ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ನಿಮ್ಮ ಈ ವಿಡಿಯೋಗಳನ್ನು ನೋಡಿ. ನನಗೆ ಚಿತ್ರದುರ್ಗದಿಂದ ನಿನ್ನೊಬ್ಬ ಫೋನ್ ಮಾಡಿದ್ದಾನೆ, ಒಬ್ಬ ಬಳ್ಳಾರಿಯಿಂದ ಫೋನ್ ಮಾಡಿ ನನ್ನನ್ನು ಮೀಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಬಂದ. ಸರ್, ನಾನು ಏನು ಬಿಸ್ನೆಸ್ ಮಾಡಬೇಕು? ನೀನು ಫಸ್ಟ್ ನೀನು ಸ್ಕಿಲ್ ಅನ್ನು ಡೆವಲಪ್ ಮಾಡಿ, ಯಾವ ಫೀಲ್ಡಿಗೆ ಹೋಗ್ತೀನಿ ಅಂತ ಹೇಳಿ. ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಂಡವಾಳ ಸರ್ಕಾರದ ಬಾಕಿದನ್ನು ತಗೊಂಡು ಯಾವತ್ತೂ ಮಾಡ್ಬೋದು. ಈಗ ಕೊನೆಯದಾಗಿ ಇನ್ನು 3.5 ವರ್ಷ ಅವಧಿ ಉಳಿದಿದೆ. ಹೌದು. ಪುತ್ತೂರಿಗೆ ಏನು ಮಾಡ್ಬೇಕಂತಿದ್ದೀರಿ? ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬೇಕು, ತುಳು ಹೆಚ್ಚುವರಿ ಭಾಷೆಯಾಗಿ ಆಗಬೇಕು, ಟೂರಿಸಮ್ ಆಗಿ ಮಾರ್ಪಾಡಾಗಬೇಕು, ಆನಂತರ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು. ಯುವತಿಯರ ಕೈಗೆ ಕೆಲಸವನ್ನು ಕೊಡಲಿಕ್ಕೆ ಉದ್ಯಮಗಳು ಬರಬೇಕು. ಇದು 3-4 ಆದರೆ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ರಸ್ತೆ ಆಗ್ತದೆ.